ಹೊಸ ವರ್ಷವನ್ನ ಬರಮಾಡಿಕೊಳ್ಳಲು ಜನತೆ ಕಾತರದಿಂದ ಕಾಯುತ್ತಿದ್ದಾರೆ. ಅಂತೆಯೇ ಮಂಗಳೂರಿನ ಕಂಕನಾಡಿಯಲ್ಲಿರುವ ಫಾದರ್ ಮುಲ್ಲರ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ನಲ್ಲಿ ಕ್ರಿಸ್ಮಸ್ ಮತ್ತು ಹೊಸ ವರ್ಷವನ್ನ ಬಹಳ ಸಂಭ್ರಮದಿಂದ ಆಚರಿಸಲಾಯಿತು. ಕಾರ್ಯಕ್ರಮಕ್ಕೆ ನಿಟ್ಟೆ ಡೀಮ್ಡ್ ಟು ಬಿ ಯೂನಿವರ್ಸಿಟಿಯ ಪ್ರೋ ಚಾನ್ಸಲರ್ ಡಾಕ್ಟರ್ ಶಾಂತರಾಮ್ ಶೆಟ್ಟಿ ಅವರು ಮುಖ್ಯ ಅತಿಥಿಯಾಗಿ ಆಗಮಿಸಿ ಕ್ರಿಸ್ಮಸ್ 2018 ಬುಲೆಟಿನ್ ಮತ್ತು 2019 ಕ್ಯಾಲೆಂಡರ್ ಅನ್ನು ಅನಾವರಣಗೊಳಿಸಿದ್ರು. ಬಳಿಕ ಮಾತನಾಡಿದ ಅವರು, ದೇವರು ಅನ್ನುವುದು ಅಗೋಚರ ಶಕ್ತಿ. ನಾವು ನಂಬಿದರೆ ನಮ್ಮೊಡನೆ ಸದಾ ಇರುತ್ತಾನೆ. ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ. ಎಲ್ಲರಿಗೂ ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಶುಭಾಶಯವನ್ನ ತಿಳಿಸಿದ್ರು. Today, dear friends, I am drinking through my saucer. I am drinking through my saucer because my cup of joy is overflow. My cup of joy is overflown, and that is the greatest gift God has given me, and that is the greatest gift all of us pray for us to live in peace. A very, very Merry Christmas. Happy Christmas to each one of you, and may the year 2019 be the happiest in your life. ಈ ವೇಳೆ ಫಾದರ್ ಮುಲ್ಲರ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ನ ನಿರ್ದೇಶಕ ಫಾದರ್ ರಿಚರ್ಡ್ ಅಲೋಷಿಯಸ್ ಕೊಯ್ಲೋ ಅವರು ಮಾತನಾಡಿ, ಯೇಸುವಿನ ಜನನದ ಹಿನ್ನೆಲೆ ಮತ್ತು ಕ್ರಿಸ್ಮಸ್ನ ಸಂದೇಶವನ್ನ ಸಾರಿದ್ರು. As all of you know, Christmas is the most popular feast which is celebrated all over the globe. Maybe more than 160 countries celebrate Christmas every year. Christmas is the only feast, and it is the birthday of Jesus. Is the only feast where we do not sing happy birthday, but rather we sing Christmas carols. Friends, Christmas means God giving gift to humans, and that gift is Jesus himself, our Lord and Savior. As it is mentioned in the Gospel, God so loved the world that he gave his only son. ಈ ಸಂದರ್ಭ ಮೆಡಿಕಲ್ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಸಂಜೀವ್ ರೈ, ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ಡೀನ್ ಡಾಕ್ಟರ್ ಜಯಪ್ರಕಾಶ್ ಆಳ್ವಾ, ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ಆಡಳಿತಾಧಿಕಾರಿ ರೆವರೆಂಡ್ ಫಾದರ್ ಅಜಿತ್ ಮಿನೇಜಸ್, ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ನಿರ್ದೇಶಕರಾದ ರೆವರೆಂಡ್ ಫಾದರ್ ರಿಚರ್ಡ್ ಕೊಯ್ಲೋ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಫಾದರ್ ಮುಲ್ಲರ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ನ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮದ ಮೂಲಕ ನೆರೆದಿದ್ದವರನ್ನ ಮನರಂಜಿಸಿದ್ರು. ಸದ್ಗುಣಭರಿತಳು ಪಾವನ ಚರಿತಳು ನಜರೇತಿನ ಈ ಹುಡುಗಿ, ಚಂದನ ಬಿಂಬವು ಧರೆಗಿಳಿದಂದದಿ ಚೆಲುವಿನ ಕಣಿಯು ಬೆಳಗಿ. ಭೂಲೋಕದಲ್ಲಿ ಸುಮನಸ್ಕರಿಗೆ ಶಾಂತಿ 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 ಶಾಂತಿ. ಪವನ್ ಕಾಚಮಡ್ಕ, ವಿ4 ನ್ಯೂಸ್ 24/7 ಮಂಗಳೂರು.